ಮಂಗಳೂರಿನ ಜಪ್ಪು ಮಹಾಕಾಳಿ ಪಡ್ಪು ಕೆಳಸೇತುವೆ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಹಾಗೂ 1 ವರ್ಷಗಳ ಕಾಲ ಜಪ್ಪು ಮಹಾಕಾಳಿ ಪಡ್ಪು ರೈಲ್ವೆ ಗೇಟ್ ಮುಚ್ಚದಂತೆ ಆಗ್ರಹಿಸಿ ತುಳುನಾಡ ರಕ್ಷಣಾ ವೇದಿಕೆ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಹಕ್ಕೊತ್ತಾಯ ಸಭೆ ನಡೆಯಿತು. ನಗರದ ಜಪ್ಪು ಮಹಾಕಾಳಿ ಪಡ್ಪು ರೈಲ್ವೆ ಗೇಟ್ ಬಳಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ರೈಲ್ವೆ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ತುಳು ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಿಪ್ಪು, ಪ್ರತಿ ಬಾರಿ ರೈಲ್ವೆ ಗೇಟ್ ಬಿದ್ದಾಗ ಸಾರ್ವಜನಿಕರ ಅಮೂಲ್ಯ ಸಮಯ ವ್ಯರ್ಥವಾಗ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರು ತೀವ್ರವಾದ ತೊಂದರೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಉದ್ಭವವಾಗ್ತಾ ಇದೆ. ಕಳೆದ ಹಲವಾರು ವರ್ಷಗಳ ಪ್ರತಿಭಟನೆಯ ಫಲವಾಗಿ ರೈಲ್ವೆ ಕೆಳ ಸೇತುವೆ ಕಾಮಗಾರಿ ನಡೆಯುತ್ತಿದೆ. ಅದು ಕೂಡ ನಿಧಾನಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ಹಾಗಾಗಿ ತಕ್ಷಣವೇ ಕಾಮಗಾರಿಯನ್ನ ಮುಗಿಸಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಅಂತ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಕೇಂದ್ರೀಯ ಕಚೇರಿ ಕಾರ್ಯದರ್ಶಿ ಪ್ರಶಾಂತ್ ಭಟ್, ಹರೀಶ್ ಜಪ್ಪಿನಮೊಗರು, ಜ್ಯೋತಿಕಾ ಜೈನ್, ಶಾರದಾ ಶೆಟ್ಟಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಪ್ರತಿ ಒಂದು ಡೇಟ್ ವೈಸ್ ಪನ್ನೊಂದಿಲ್ಲರು ಎಂಕುಲು ಮೂತಿ ತಿಂಗಳು ಡೇಟ್ ಕೊಡೊಂದಿಲ್ಲರು ಒತ್ತಾಯ ಬಂದಾಗ ಎಂಕುಲು ಕೆಲಸ ನಿರ್ಮಾಣ ಮಂತದ ಕಂಪ್ಲೀಟ್ ಬಂದದ್ದು ಎಂಕುಲಿಗೆ ಸಾರ್ವಜನಿಕರಿಗೆ ಉಡುಪ ಬಂದು ಆಡ ಡೇಟ್ ಅಂತ ಕೊರ್ಪೇರ ಆ ಒಂದಿಚ್ಚಿ ಮುರಳಿ ಸೇರಪಿರ ಒತ್ತಾಯ ಬಂದಾಗ ಎಲ್ಲಂಜಿ ಡಿಸೆಂಬರ್ 20 ಪಡ ಎಲ್ಲ ತೆಲಂಜಿಗೆ ಎಂಗ್ಲ ಕೆಲಸ ಬಿಡುಪೇರ್ ಬಂದ ಡಾಕ್ಟ್ರೆ ಒಂದು ಡೆಡ್ ಲೈನ್ ಕೊಡ್ತಿದ್ದೇವೆ ಪೇಪರ್ಲ ಸ್ಟೇಟ್ಮೆಂಟ್ ಕೊರಿಯರು ಆಂಡ ಸ್ವಾಮಿ ಇತ್ತೆಲ್ಲ ಪರಿಸ್ಥಿತಿ ತೋನಾಗಲ್ಲ ಕಂಪ್ಲೀಟ್ ಆತಿಜಿ ಇತ್ತ ಎಂಗ್ಲಿಗೆ ಚಿಂತೆ ಆತಿದೆ ಸ್ವಾಮಿ ನಿಕ್ಕುಲು ಪಿರ ಪಾಡೊಂದುಲ್ಲರು ಅವಿನ ಆಯ್ನಾತಿ ಶೀಘ್ರವಾದ ಆ ಒಂಜಿ ಎಂಗ್ಲಿಗೆ ರಸ್ತೆಯನ್ನು ಸಾರ್ವಜನಿಕರಿಗೆ ಮುಕ್ತವಾದ ಬಿಟ್ಟುಕೊಳ್ಳ ಕೆಲಸ ಇದ್ವೆ ಆಂಡ ಐತಂ ಬೊಕ್ಕ ಎಂಗ್ಲ ವಿನಂತಿ ಬಂದ ಈ ಗೇಟ್ ಇತ್ತೆ ಓಪನ್ ಉಂಡು ಈ ಗೇಟ್ ಓಪನ್ ಇತ್ತೆ ಸಾಧಾರಣ ಜನಕರು ಹೋಗುದಿಲ್ಲರಿ ಇದೆ ಈ ಗೇಟ್ ಪರ್ಮನೆಂಟ್ ಆದ ಬಂದ ಮಂತನಾಂಡ ಅವಳು ಒಂಜೊಳೆ ನೀರಿದ ಸಂದರ್ಭ ಮನೆಯ ಸಂದರ್ಭ ಅವಳು ನೀರು ಬತ್ತು ಉಂತುನಾಂಡ ಮುಲ್ಪದ ಜನಕ್ಕೂ ದಾದ ಮನ್ಪುಡು ಸ್ವಾಮಿ ಈ ಗೇಟ್ ಬಂದಾಣ ಎಂಕುಲು ಒಲ್ಪದ ಬೋಡು ಮುಲ್ಪಗೋಸ್ಕರ ಸಪರೇಟ್ ಎಂಕುಲು ನನ್ನ ಒಂದು ಹೆಲಿಕಾಪ್ಟರ್ ದೀಪನ ಪರಿಸ್ಥಿತಿ ನಿರ್ಮಾಣ ಹಾಕೊಂಡು